ಎಕ್ಕಾರಿನ ವಿಜಯ ರೈತ ಉತ್ಪಾದಕರ ಸಂಸ್ಥೆ ಮತ್ತು ನಗರದ ಕೃಷಿ ಇಲಾಖೆ ಸಹಯೋಗದಲ್ಲಿ ಹಡಿಲು ಬಿಟ್ಟ ಭೂಮಿಯಲ್ಲಿ ಭತ್ತದ ನಾಟಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಸುರತ್ಕಲ್ ಹೋಬಳಿ ಮಧ್ಯ ಗ್ರಾಮದ ಶ್ರೀಧರ್ಶೆಟ್ಟಿ ಅವರ ಮನೆ ಅಂಗಳದಲ್ಲಿ ನಡೆದಂತಹ ಕಾರ್ಯಕ್ರಮಕ್ಕೆ ಶಾಸಕ ಉಮಾನಾಥ್ ಕೋಟ್ಯಾನ್ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಭಾರತ ಕೃಷಿ ಪ್ರಧಾನ ದೇಶ ಆಗಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೃಷಿಗೆ ಬಹಳ ಮಹತ್ವವನ್ನು ಕೊಡ್ತಾ ಇದೆ. ಕೃಷಿ ಮಾಡುವ ಕುಟುಂಬಕ್ಕೆ ಸಂಬಂಧಿಸಿದ ಇಲಾಖೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಡಬೇಕು. ಶಾಸಕನಾಗಿ ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳನ್ನು ಪ್ರಾಮಾಣಿಕವಾಗಿ ತಲುಪಿಸುವ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಹೇಳಿದರು. ಕೃಷಿಕರು ಒಟ್ಟಿಗೆ ಸೇರಿದೆ ಇನ್ನು ಇಂಚಿನ ಒಂಜಿ ಪಡಿಲು ಬೂರ್ದಿನ ಕಂಡವರು ನಮ್ಮ ಮಲ್ಪಡು ಖಂಡಿತವಾಗ್ಲೂ ನನ್ನ ಪಡಿಲು ಬೂರು ಜನಲೆ ಕೊಡ್ತಾ. ಯಾಕೆಂಡ ದೇವೇರು ಕೊರೋನಾ ಪನ್ಪುನ ರೋಗನು ನಮ್ಮ ಪ್ರಪಂಚ ಕೊಡ್ತೇವೆ. ಬಹುಶಃ ಒಂದು ದೇವರು ದಾಯಿಗೆ ಕೊಡ್ತಿರೋದು ಅಂತ ನಂಗೆ ಏರೆಗ್ಲ ಗೊತ್ತಿದ್ದು. ಯಾಕಂದ್ರೆ ಒಂದು ಎಂಚಿನ ಓಲು ಏಪ ಏರಡ ಮೂರು ಕುಲ್ಗಿನಾಗ್ಲಿಗೆ ಏರೆಗ ರೋಗ ನಂಗೆ ಗೊತ್ತಿದ್ದು. ಬಹುಶಃ ಯಾನೇನು ನೆಂಜಿನಾಗ ಎನ್ನಾಗ ದೇವರು ಉಳ್ಳೇರಿಂದ ಪನ್ಪುನೊಂಜಿ ಸಂಕೇತ ಆತನ ದೇವರು ಉಳ್ಳೇರಿಂದ ಪನ್ಪುನೊಂಜಿ ನೆಂಪು ನಾನೆನ್ನುವೆ. ಈ ವೇಳೆ ಸುರತ್ಕಲ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಅಶೋಕ್ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಕಸ್ತೂರಿ ಪಂಜಾ, ತಾಲೂಕು ಪಂಚಾಯತ್ ಸದಸ್ಯೆ ವಜ್ರಾಕ್ಷಿ ಶೆಟ್ಟಿ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಉಪಾಧ್ಯಕ್ಷೆ ರಜನಿ ದುಗ್ಗಣ್ಣ, ವಿಜಯ ರೈತ ಉತ್ಪಾದಕರ ಸಂಸ್ಥೆ ಅಧ್ಯಕ್ಷ ಎಕ್ಕಾರು ಸದಾಶಿವ ಶೆಟ್ಟಿ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.